ನಿನ್ನೆ ಸುದ್ದಿ ಬಿಡುಗಡೆ ಇನ್ಸ್ಟಾಗ್ರಾಮ್ ಪೇಜ್ ನಲ್ಲಿ ಒಂದು ವಿಡಿಯೋ ವೈರಲ್ ಆಗ್ತದೆ. ಆ ವಿಡಿಯೋ ಏನಪ್ಪಾ ಅಂತ ಹೇಳಿದ್ರೆ ಅದು ಬೆಟ್ಟಂಪಾಡಿ ಮೆಸ್ಕಾಂ ವಲಯದ ಇರ್ದೆ ಗ್ರಾಮದ ಧೂಮಡ್ಕ ಎಂಬಲ್ಲಿ ಮರ ಒಂದು ಬಿದ್ದು ವಿದ್ಯುತ್ ಲೈನ್ ಮೇಲೆ ಬಿದ್ದು HT ಲೈನ್ ಕಡಿದು ಹೋಗಿ ಒಂದು ಭಾಗದ ಜನರಿಗೆ ವಿದ್ಯುತ್ ಸಂಪರ್ಕ ಇಲ್ಲದೆ ಇದ್ದಾಗ ಸ್ವಂತ ಸಂದರ್ಭದಲ್ಲಿ ಆ ತಂತಿಗಳ ಮರುಜೋಡಣೆ ಕಷ್ಟ ಸಾಧ್ಯ ಆಗಿತ್ತು. ಈ ಮಳೆಗಾಲದಲ್ಲಿ ಕಷ್ಟ ಸಾಧ್ಯ ಆಗಿತ್ತು. ಆ ಸಮಯದಲ್ಲಿ ಭೋರ್ಗರೆಯುವಂತಹ ನದಿಯ ಅಂದ್ರೆ ಆ ಕಡೆಯಿಂದ ಈ ಕಡೆಗೆ ಆ ತಂತಿಯನ್ನು ಸಾಗಿಸ್ಬೇಕಿತ್ತು. ಇದು ಯಾವತ್ತಾದ್ರೂ ಕೂಡ ಕಷ್ಟ ಸಾಧ್ಯದ ಮಾತಾಗಿತ್ತು. ಅಂತಹ ಸಂದರ್ಭದಲ್ಲಿ ಮೂವರು ಪವರ್ ಮ್ಯಾನ್ಗಳು, ಬೆಟ್ಟಂಪಾಡಿ ಮೆಸ್ಕಾಂನ ಮೂವರು ಪವರ್ ಮ್ಯಾನ್ಗಳು ಆ ನದಿಯಲ್ಲಿ ಈಜಿ ಸುರಕ್ಷತಾ ಕ್ರಮವನ್ನು ಕೈಗೊಂಡು ನದಿಯಲ್ಲಿ ಈಜಿ ತಂತಿಯನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸಾಗಿಸಿ ಆ ತಂತಿಯನ್ನು ಮರುಜೋಡಣೆ ಮಾಡಿ ವಿದ್ಯುತ್ ಸಂಪರ್ಕ ಕಲ್ಪಿಸುವಂತ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಆ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಯ್ತು. ಆ ವಿಡಿಯೋಗೆ ನೆಟ್ಟಿಗರಿಂದ ಅನೇಕ ಜನರಿಂದ ಶ್ಲಾಘನೆ ವ್ಯಕ್ತವಾಯಿತು. ಸಾಕಷ್ಟು ಮಂದಿ ಕಮೆಂಟ್ ಮಾಡಿದ್ರು. ರಿಯಲ್ ಹೀರೋಸ್ ಅಂತ ಕೂಡ ಕರೆದ್ರು. ಜಗತ್ತನ್ನು ಬೆಳಗಿಸ್ಲಿಕ್ಕಿರುವಂತಹ ಬೆಳಕನ್ನು ಕೊಟ್ಟಂತಹ ಇವರುಗಳಿಗೆ ದೊಡ್ಡ ನಮ್ಮ ಸೆಲ್ಯೂಟ್ ಅಂತ ಕೂಡ ಹೇಳಿದ್ರು. ಸೊ ಇವತ್ತು ನಾವು ಆ ಮೂವರು ಪವರ್ ಮ್ಯಾನ್ಗಳು ನಿಮ್ ಜೊತೆ ಪರಿಚಯಿಸ್ತಾ ಇದ್ದೇನೆ. ಇಲ್ಲಿ ಇದ್ದಾರೆ ನೋಡಿ. ಇವರು ಈ ಹಗ್ಗ ಕಟ್ಟಿ ಆ ವಿಡಿಯೋದಲ್ಲಿ ಹಗ್ಗ ಕಟ್ಟಿ ಹಾರ್ತಾರಲ್ಲ, ಅದು ಇವರು ಬಂದೇ ನವಾಜ್ ರವರು. ಇವರು ಪ್ರವೀಣ್ ರವರು, ಅವರೊಟ್ಟಿಗೆ ಸಾಥ್ ಕೊಟ್ಟವರು. ಇವರು ಬಸವರಾಜ್ರವರು. ಸೊ ಅವರು ಟೋಟಲ್ ನಮ್ಮ ಮೆಸ್ಕಾಂನ ಟೀಮ್ ನಿಮ್ ಜೊತೆಗಿದೆ. ಸರ್ ನಮ್ಮ ಹೆಸರು ಮಂಜು. ಸುಬ್ರಾಯ ಸರ್ ಅವರು ಕೂಡ ಇದ್ದಾರೆ. ಇವರು ಮೂವರು ಪವರ್ ಮ್ಯಾನ್ಗಳು ಮಾಡಿರುವಂತಹ ಒಂದು ಸಾಹಸಮಯ ಕಾರ್ಯ. ಇವರು ಮಾಡದೇ ಇರ್ತಿದ್ರೆ ನಿನ್ನೆ ಅಲ್ಲಿ ವಿದ್ಯುತ್ ಸಂಪರ್ಕ ಖಂಡಿತ ಸಾಧ್ಯ ಆಗ್ತಾ ಇರ್ಲಿಲ್ಲ. ಅದ್ರ ಜೊತೆಗೆ ಒಂದು ವೇಳೆ ಅದನ್ನು ಮಾಡ್ಬೇಕಾದ್ರೂ ಕೂಡ ಇವತ್ತು ಮೆಸ್ಕಾಂಗೆ ಸಾಕಷ್ಟು ಲಕ್ಷಾಂತರ ರೂಪಾಯಿಗಳ ಖರ್ಚೇ ಆಗ್ತಿತ್ತೇನೋ. ಆದ್ರೆ ಇವರು ಅದನ್ನು ಈಜಿ ಆ ತಂತಿಯನ್ನು ಆ ಬದಿಯಿಂದ ಈ ಬದಿಗೆ, ಅದು ಕೂಡ ರಭಸವಾಗಿ ಹರಿತಾ ಇದ್ದಂತಹ ಸೀರೆ ಹೊಳೆ. ನಾನು ಮಾತಾಡಿಸ್ಬೇಕು ಫಸ್ಟ್ ಬಂದೇ ನವಾಜ್ ಹತ್ರ ಮಾತಾಡಿಸ್ಬೇಕು. ನಮಸ್ಕಾರ ಬಂದೇ. ನಿನ್ನೆ ತಾವು ಮಾಡಿರುವಂತ ಕಾರ್ಯ ನೀವು ಕರ್ತವ್ಯ ಮಾಡಿರ್ಬೋದು, ಆದ್ರೆ ಅದು ಸಿಕ್ಕಾಪಟ್ಟೆ ವೈರಲ್ ಆಯ್ತು. ಸೊ ಏನಾಯ್ತು ಅಲ್ಲಿ ಘಟನೆ? ನಿಮ್ಗೆ ಯಾವಾಗ ಅದು ನಿಮ್ಮ ಮೇಲಧಿಕಾರಿಗಳಿಂದ ಸೂಚನೆ ಬಂತು? ನೀವ್ ಏನ್ ಮಾಡಿದ್ರಿ? 17ನೇ ತಾರೀಕಿಗೆ ಅದು 2 ವೈರ್ ಕಟ್ ಆಗಿದೆ ಅಂತ ಒಂದು ಸುದ್ದಿ ಬಂತು ಸರ್. ಯಾರಿಗೆ? ಅಲ್ಲಿದ್ದ ಲೈನ್ಮನ್ ಬಸವರಾಜನಿಗೆ. ಬಂದ ನಂತರ ಅವ 18ನೇ ತಾರೀಕಿಗೆ ಬೆಳಗ್ಗೆ ಕಾಲ್ ಮಾಡಿದ ನನಗೆ. ಕಾಲ್ ಮಾಡಿ ನನ್ನ ಧೂಮಡಕ ಇದರಲ್ಲಿ ಒಂದು 2 ವೈರ್ ಕಟ್ ಆಗಿದೆ, ನಾವು ಹೋಗುವ ಅಂತ ಹೇಳಿದ. ಹೋಗುವಂತ ಆಯ್ತು, ನಂದೊಂದು ವೈರ್ ಕಟ್ ಆಗಿದೆ, ನಾನು ಬರ್ತೇನೆ ಅಂತ ನಾನು ಅವನಿಗೆ ವಿಷಯ ಮುಚ್ಚಿದೆ. ನಾನು ಹೋಗಿ ಒಂದು ವೈರ್ ಎಳ್ದು ಬಂದೆ. ಆಗ ಶಾಖಾದೇವರಿಗೆ ಅವರ ಒಂದು ಅಪ್ಪಣೆ ತಗೊಳ್ಬೇಕು. ನಾನೊಂದು ಕ್ಯಾಂಪ್ ಅಲ್ಲಿ ಬೇರೆ ಹೋಗ್ಬೇಕಂತ ಹೇಳಿದ್ರೆ ಅವರೊಂದು ಅಪ್ಪಣೆ ತಗೊಂಡು ನಾನು ಧೂಮಡಕ ಒಳಗಿದೆ. ಅಲ್ಲಿ ಹೋಗುವಾಗ ಪಾರ್ಟಿ ಇನ್ನಿದ್ದ 2 ವಾರನ ಸಹ ಮರ ಕಡ್ದು ತಾಗುವಂತ ಮರ ಕಡ್ದು 4 ವೈರ್ ಸಹ ಹೊಳೆಯಲ್ಲಿ ಇತ್ತು. 4 ವೈರ್ ಹೊಳೆಯಲ್ಲಿ ಇರುವಾಗ ನಮಗೆ ಅಷ್ಟೇ ರೀತಿ ಅವರು ಯಾರು ಅಪ್ಪನ ನಾಯಕ ಮತ್ತೆ ಅವರ ಮಗ ವಿಠಲ್ ನಾಯ್ಕ ಅಂತನವರು. ವಿಠಲ್ ನಾಯ್ಕನವರು ನಮ್ಮೊಟ್ಟಿಗೆ ಹೊಳೆಗೆ ಇಳಿದು ಆ ಹಗ್ಗ ಕಟ್ಟುವಲ್ಲಿ ನಮ್ಗೆ ತುಂಬಾ ಹೆಲ್ಪ್ ಮಾಡಿದ್ರು. ತುಂಬಾ ಹೆಲ್ಪ್ ಮಾಡುವಾಗ ನಮ್ಗೆ ಊರಿನವರು ಸಹಕಾರ ಕೊಡುವಾಗ ನಮ್ಗೆ ಒಂದು ಸ್ಫೂರ್ತಿ ಬರ್ತದೆ, ಒಂದು ಧೈರ್ಯ ಸಹ ಬರ್ತದೆ ನಮ್ಗೆ. ಆಯ್ತು, ಇವರು ಇಷ್ಟು ನಮ್ಗೆ ಹೆಲ್ಪ್ ಮಾಡುವಾಗ ನಮ್ಮ ಕರ್ತವ್ಯ ಅದು. ನಾವು ಇನ್ನು ಇದನ್ನು ಎಳಿಬೋದಲ್ಲ ವೈರ್ ಅಂತ, ಅಷ್ಟು ಆಧಾರದಿಂದ ನಾವು ಮುಂದೆ ಹೋಗಿ ವೈರ್ ಅನ್ನ ತಗೊಂಡು ಒಂದು ಹೆಟ್ಟೆ, ನೀವು ಇಲ್ಲಿ ಅಂತ ಹೇಳುದು ಹೆಟ್ಟ ಅಂತ ಹೇಳ್ತೀರಲ್ಲ, ಕಸದ ಒಂದು ಇದು ಗಡ್ಡೆ, ಅದರಲ್ಲಿ ವೈರ್ ತುಂಬಾ ರೋಲ್ ಆಗಿ ಸುತ್ತಿಕೊಂಡಿತ್ತು. ಅದನ್ನು ಬಟ್ಟೆ ಎಲ್ಲ ತೆಗೆದು ವಿಠಲ್ ಅವರು ಮತ್ತೆ ನಾನು ಮತ್ತೆ ಇವರೆಲ್ಲ ಸೇರಿ ತೆಗೆದು ನೋಡುವಾಗೆಲ್ಲ ಬರ್ಲೇ ಇಲ್ಲ. ಲಾಸ್ಟ್ ಗೆ ವೈರ್ ಅನ್ನ ಕಟ್ ಮಾಡಿ ಮತ್ತೆ ಹಗ್ಗವನ್ನು ಎಳ್ಕೊಂಡು ಅಲ್ಲಿಗೆ ಹೋಗಿ ವಾಪಸ್ ಹಗ್ಗದಿಂದ ವೈರ್ ಕಟ್ಟಿ ಇಲ್ಲಿ ಇವ್ರಿಗೆ ಎಳಿಲಿಕ್ಕೆ ಹೇಳುವಾಗ ವೈರ್ ಈಚೆ ಹೊಳೆದಿಂದ ಈಚೆ ಬಂತು ಸರ್. ಹಾಗೆ ಒಂದು ಊರಿನವರೊಂದು ಸಪೋರ್ಟ್ ನಮಗೆ ಇದ್ರೆ ಎಂತ ಕೆಲಸ ಬೇಕಿದ್ರು ನಾವು ಮಾಡ್ಬೋದು. ಅದೇ ರೀತಿ ನಮ್ಮ ಮೇಲಾಧಿಕಾರಿಗಳಾಗ್ಲಿ ಒಂದು ಪ್ರೋತ್ಸಾಹ, ಅವರ ಪ್ರೋತ್ಸಾಹ ಇರ್ತದೆ ಯಾವಾಗ್ಲೂ. ಆಯ್ತು ನೀವು ಮಾಡಿ, ಏನಿದ್ರು ನೀವು ಮಾಡಿ, ಒಂದು ಧೈರ್ಯ ಕೊಡ್ತಾರಲ್ಲ, ಅದು ನಮಗೆ ಇನ್ನಷ್ಟು ಪುಷ್ಟಿ ಕೊಡ್ತದೆ ಅಂತ ಕೆಲಸ ಮಾಡ್ಲಿಕ್ಕೆ. ಹಾಗೆ ಅಂದ್ರೆ ನೀವು ಅದನ್ನ ಹಾಗೆ ಇಳಿಬೇಕಾದ್ರೆ ಅದು ಕೂಡ ರಭಸವಾಗಿ ನೀರು ಹರಿಯುತ್ತಿತ್ತು. ಆ ವಿಡಿಯೋದಲ್ಲಿ ನಾವು ಗಮನಿಸಬೇಕಾದ್ರೆ. ಸೊ ಅದ್ರಲ್ಲಿ ನಿಮ್ಗೆ ಹೇಗೆ ಧೈರ್ಯ ಬಂತು? ಅದನ್ನು ಅಂದ್ರೆ ಏನಾದ್ರು ಅಪಾಯದ ಮುನ್ಸೂಚನೆ ಏನಾದ್ರು ಬರ್ತಿದ್ರೆ ಏನು ಧೈರ್ಯ ಬಂತು? ಕೂತವನು ಸಾಯ್ತಾನೆ ಅಂತ ಸರ್. 4 ಜನರಿಗೆ ಕರೆಂಟ್ ಕೊಟ್ಟು ನಾವು ಇಂತ ಕೆಲಸ ಮಾಡ್ಲಿಕ್ಕೆ ರೆಡಿ ಇರ್ತಿಲ್ವ. ಹಾಗೆ ಅದೊಂದು ನಂಗೆ ಪ್ರೇರಣೆ ಇತ್ತು. ಕೂತಲ್ಲೇ ಮನುಷ್ಯ ಸಾಯ್ತಾನೆ ಅಂತ ಸರ್. ನಾವೊಂದು 4 ಜನರಿಗೆ ಕರೆಂಟ್ ಕೊಡ್ಲಿಕ್ಕೆ ಹೋಗ್ತಾ ಇದ್ದೇವೆ ಅಂತ ಹೇಳಿದ್ರೆ ಕರ್ತವ್ಯದ ಒಂದು ನಮಗೊಂದು ಅದೊಂದು ಧೈರ್ಯ ಅಷ್ಟೇ. ಮತ್ತೆ ಹೆಚ್ಚಿಗೆ ಹೇಳ್ಬೇಕಂತ ಹೇಳಿದ್ರೆ ಅದು ಹೇಳಿದಲ್ಲ, ಊರಿನವರ ಒಂದು ಸಹಕಾರ ಮತ್ತೆ ಮೇಲಾಧಿಕಾರಿಗಳ ಒಂದು ಇದು ಪ್ರೋತ್ಸಾಹ ನಮ್ಗೆ ತುಂಬಾ ಇದೆ. ಆ ಇದ್ದ ಕಾರಣಕ್ಕೆ ನಾವು ಇದು ಫಸ್ಟ್ ಟೈಮ್ ಅಲ್ಲ, ಇಂಥದ್ದು ಸುಮಾರು ಕೆಲಸ ಆಗಿದೆ. ಜಸ್ಟ್ ನಿನ್ನೆ ಒಂದು ವಿಡಿಯೋ ಅದು ನಾವು ಈ ಸ್ಟೇಟಸ್ ಗೆ ಹಾಕಿದ್ದಷ್ಟೇ. ಇದಕ್ಕಿಂತ ದೊಡ್ಡ ಕೆಲಸ ಮಾಡಿದೆ, ಆದ್ರೆ ಅದನ್ನು ವಿಡಿಯೋ ಮುಖಾಂತರ ನಮ್ಗೆ ತೋರಿಸಿಲ್ಲ ನಮ್ಗೆ. ಯಾಕಂದ್ರೆ ನಾವು ತೋರ್ಪಡಿಕೆ ಕೆಲಸ ನಮ್ಮದಲ್ಲ. ನಾವೇನಿದ್ರು ಜನರಿಗೋಸ್ಕರ ನಾವು ಕೆಲಸ ಮಾಡ್ತೇವೆ. ಹಾಗೆ
ಓಕೆ, ನೀವು ಅದನ್ನ ತಂತಿಯನ್ನು ಮರುಜೋಡಣೆ ಮಾಡಿ ವಿದ್ಯುತ್ ಸಂಪರ್ಕ ಆಯ್ತಾ ಮತ್ತೆ? ಸಂಪರ್ಕ ಆಯ್ತು ಸರ್. ಸಂಪರ್ಕ ಆಯ್ತು. 3:30 ಗಂಟೆ ಆಗುವವರೆಗೆ ಎಲ್ಲ ಅದು ಯಾವ ಭಾಗಕ್ಕೆ ವಿದ್ಯುತ್ ಹೋಗುವಂತದ್ದು? ಜೋಗಿಮಲೆಗೆ ಹೋಗುವಂತದ್ದು ಸರ್. ಜೋಗಿಮಲೆ. ಎಷ್ಟು ಧೂಮಡ್ಕದಿಂದ ಮನೆಗಳಿವೆ? ಒಂದು 10-12 ಮನೆ ಉಂಟು ಸರ್. 12 ಮನೆಗಳಿಗೆ ಸಂಪರ್ಕ ಉಂಟು. ಹಾ ಸರ್. ಓಕೆ, ಸೊ ಅವರೆಲ್ಲರಿಗೆ ಕರೆಂಟ್ ಬಂದಿದೆ? ಬಂದಿದೆ. ಏನ್ ಹೇಳಿದ್ರು ಜನರೆಲ್ಲ? ಅವರು ತುಂಬಾ ಖುಷಿ ಪಟ್ರು. ಯಾಕಂದ್ರೆ ಲಾಸ್ಟ್ ಟೈಮ್ ಅಲ್ಲೇ ಆ ಪ್ಲೇಸ್ ಅಲ್ಲಿ ವೈರ್ ಕಟ್ ಆಗಿರುವಾಗ ತುಂಬಾ ನೀರು ಇತ್ತು ಅಂತ ಒಂದು 2-3 ದಿನ ಬಿಟ್ಟು ಇದಿತ್ತು. ಮತ್ತೆ ನೀರ್ ಕಡಿಮೆ ಆದ ನಂತರ ವೈರ್ ಎಳ್ದದ್ದು. ಈ ಸಾರಿ ಸುಮ್ನೆ ಪ್ರತಿ ವರ್ಷವೂ ಅವರಿಗೆ ಹಾಗೆ ಆಗುದ್ರಿಂದ ನಾವು ಅವ್ರಿಗೆ ಕಷ್ಟ ಆಗ್ತದೆ. ಆ ಕಷ್ಟ ಆಗುದು ಬೇಡ ಅಂತ ನಾವು ಅವರಿಗೆ ಕರೆಂಟ್ ಒಂದು ಕೊಡುವಲ್ಲಿ ನಾವೆಲ್ಲ ಟೀಮ್ನವರು ಸೇರಿ ಸಫಲತೆಯಾಗಿ. ನೀವು ಮಾಡಿರುವ ಕಾರ್ಯ ನಿನ್ನೆ ವಿಡಿಯೋ ತುಂಬಾ ವೈರಲ್ ಆಯ್ತು. ಸೋಷಿಯಲ್ ಮೀಡಿಯಾಗಳಲ್ಲಿ ನಿಮಗೆ ತುಂಬಾ ಪ್ರಶಂಸನೀಯ ಮಾತುಗಳು ಬಂತು. ಏನ್ ಅನಿಸ್ತಾ ಇದೆ? ತುಂಬಾ ಹೆಮ್ಮೆ ಅನಿಸಿದೆ ಸರ್. ಲೈನ್ ಮ್ಯಾನ್ ಆಗಿದ್ದಕ್ಕೆ ನಮ್ಗೊಂದು ಖುಷಿಯಾಗಿದೆ. ಅದರಲ್ಲಿ ನಾವು ಅಲ್ಲಿಂದ ಬಂದು ಚಾಲುಕ್ಯ ನಾಡಿನವರಿಂದ ಬಂದು ಇಲ್ಲಿ ನಮಗೆ ಊರಿನವರ ಸಹಕಾರದಿಂದ ಮೇಲಾಧಿಕಾರಿಗಳ ಒಂದು ಪ್ರೋತ್ಸಾಹದಿಂದ ಈ ರೇಂಜ್ ಅಲ್ಲಿ ನಾವು ಒಂದು ಅಂದ್ರೆ ದಿನ ಇಂಥದ್ದು ನಮ್ಗೆ ಚಾಲೆಂಜ್ ಕೆಲಸ ಇದ್ದೇ ಇರ್ತದೆ ಯಾವಾಗ್ಲೂ. ಆದ್ರೆ ನಿನ್ನೆದೊಂದು ತುಂಬಾ ಖುಷಿ ಕೊಡ್ತು. ಅದರಲ್ಲಿ ಮಾಧ್ಯಮ ವರ್ಗದವರು ನೀವು ಸಹ ಅಷ್ಟೇ ನಮ್ಮನ್ನು ಸಪೋರ್ಟ್ ಸಹ ಮಾಡಿದ್ರಿ. ನಿಮ್ಗೆ ಸಹ ತುಂಬಾ ಹೃದಯದ ಧನ್ಯವಾದಗಳು. ತಮ್ಮ ಊರಲ್ಲಿ? ನಂದು ಬಾದಾಮಿ ಸರ್, ಚಾಲುಕ್ಯರ ರಾಜಧಾನಿ. ಚಾಲುಕ್ಯರ ರಾಜಧಾನಿ. ಬೆಟ್ಟಂಬಡಿಗೆ ಬಂದೆಷ್ಟು? ನಾನು 11 ವರ್ಷ ಆಯ್ತು ಸರ್. 11 ವರ್ಷ ಬೆಟ್ಟಂಬಡಿ ಮೆಸ್ಕಾಂನಲ್ಲಿ. ಸೊ ಇಂತ ಚಾಲೆಂಜಸ್ ಇದಕ್ಕೆ ಮೊದಲು ಸಿಕ್ಕಿದ್ದ ಬೆಟ್ಟಂಬಡಿಯಲ್ಲಿ? ತುಂಬಾ ಸಿಕ್ಕಿದೆ ಸರ್, ತುಂಬಾ ಸಿಕ್ಕಿದೆ. ಅದನ್ನ ಫೇಸ್ ಮಾಡಿದ್ರೆ, ಬಟ್ ವಿಡಿಯೋ ಮಾಡ್ಲಿಲ್ಲ. ಯಾರು ಜನರು ಗೊತ್ತಾಗ್ಲಿಲ್ಲ. ಇಲ್ಲ, ಯಾರು ವಿದ್ಯುತ್ ಬೇಕಿತ್ತು ಅಷ್ಟು ಮಂದಿಗೆ ಮಾತ್ರ ಗೊತ್ತಾಯ್ತು ಇಷ್ಟು ಕೆಲಸ ಮಾಡಿದ್ದೀರಿ. ಇವಾಗ ಮಾತ್ರ ವಿಡಿಯೋ ವೈರಲ್ ಆಯ್ತು. ಅದು ನಿಮ್ಮ ಮಾಧ್ಯಮ ವರ್ಗದ ಸಪೋರ್ಟ್ ಇಂದ. ಪ್ರವೀಣ್ ಸರ್ ಹೇಳಿ. ನಮಸ್ತೆ. ಹೇಗೆ ಅನಿಸ್ತಾ ಇದೆ? ಏನ್ ಅನಿಸ್ತಾ ಇದೆ? ಇಲ್ಲ, ತುಂಬಾ ಖುಷಿ ಆಗ್ತದೆ ಸರ್. ಈಗ ನೀವ್ ಹೇಳಿದಾಗೆ ಇದಕ್ಕಿಂತ ಮುಂಚೆ ತುಂಬಾ ಕೆಲಸ ಈ ತರ ಮಾಡಿದೀವಿ ಸರ್ ನಾವು. ರಾತ್ರಿ ನಮ್ಮ ಶಾಖಾಧಿಕಾರಿಗಳು ಕೂಡ ಬಂದಿದ್ರು. 3 ಗಂಟೆವರೆಗೂ ಕೂಡ ಅರ್ಧ ಮೂಲೆ ತನಕ ಹೋಗಿ ನಾವೆಲ್ಲ ಲೈನ್ ಚಾರ್ಜ್ ಮಾಡಿ ಮರ ಕಡ್ದು ಸುಮಾರು ಕೆಲಸ ಮಾಡಿದ್ದೇವೆ. ಆದ್ರೆ ನಿನ್ನೆ ಇದೊಂದು ಏನಾಯ್ತು, ಸ್ಥಳೀಯರ ಮತ್ತೆ ಜನರ ಪ್ರೀತಿ, ನಿಮ್ಮ ಆಶೀರ್ವಾದ, ನಮ್ಮ ಮೇಲಾಧಿಕಾರಿಗಳ ಸಲಹೆ ಸೂಚನೆ ಅಂತ ನಾವು ಕೆಲಸ ಮಾಡಿದ್ವಿ. ಇದೊಂದು ಏನೋ ವಿಡಿಯೋ ಮಾಡೋಣ ಈ ತರ ಆಗಿದೆ ಅಂತ ನಾವು ಹೋಗಿ ನೋಡುವಾಗ್ಲೂ ಚೂರು ಭಯ ಆಯ್ತು ಸರ್ ನಮ್ಗೆ ಫಸ್ಟ್ ಗೆ. ಮಳೆ ನೀರು ಹೋಗುವಂತ ರಭಸಕ್ಕೆ ಇವನು ಕೂಡ ಹೇಳಿದೆ ಸರ್. ಇವನು ಫಸ್ಟ್ ಮುಂದ್ಗಡೆ ಹೋದ, ನಾನು ಇಳಿದಿದ್ದೆ ಕೆಳಗಡೆ. ಸ್ವಲ್ಪ ಉಸಿರು ಇದಾಗ್ತದೆ, ನೀನು ಬರೋದಾದ್ರೆ ಯೋಚನೆ ಮಾಡಿ ಬಾ ಅಂತ ಏನು ಹೇಳಿದೆ ಸರ್. ಹಾಗೆ ಆಯ್ತು, ನೀನು ಹೋಗಿದೆಲ್ಲ ನೀನೇ ವಾಪಸ್ ಬಾ, ಮತ್ತೆ ಹಗ್ಗ ತುಂಡಾದ್ರೆ ಇಬ್ರು ಒಟ್ಟಿಗೆ ಹೋಗುದು ಬೇಡ ಅಂತ ಹೇಳಿ, ಹಗ್ಗ ತುಂಡಾದ್ರೆ ಸಮಸ್ಯೆ ಆಗ್ತದೆ ಅಂತ ಹೇಳಿ ಬಿಟ್ಟದ್ದು ಸರ್. ಆದ್ರೆ ನಾವು ಹೋದದ್ದಕ್ಕೂ ಸಾರ್ಥಕ ಆಯ್ತು ಸರ್. ವಾಪಸ್ 4 ವೈರ್ ಮೇಲೆ ಹೋಗುವಾಗ ನಮ್ಗೆ ತುಂಬಾ ಹೆಮ್ಮೆ ಆಯ್ತು ಸರ್, ತುಂಬಾ ಖುಷಿ ಆಯ್ತು ಸರ್. ಇದಕ್ಕೆಲ್ಲ ಮೇನ್ ಕಾರಣ ಅಂದ್ರೆ ನಮ್ಮ ಶಾಖಾಧಿಕಾರಿಗಳು ಕೂಡ ಲೈನ್ಮೆನ್ ಆಗಿ ಇಲ್ಲಿ ಜೈ ಆದದ್ದು ಸರ್. ಅವ್ರು ಯಾವ ರೀತಿ ಮಾಡ್ಬೇಕು, ಯಾವ ರೀತಿ ಜಾಯಿಂಟ್ ಹಾಕ್ಬೇಕು ಮೊದ್ಲಿಂದಾನೇ ನಮ್ಗೆ ಹೇಳಿದಾರೆ ಸರ್. ಇದು ಈ ರೀತಿ ರಿಸ್ಕ್ ಇರುವಾಗ ನಾವ್ ಯಾವ ರೀತಿ ಮಾಡ್ಬೇಕು, ಸುರಕ್ಷತಾ ಕ್ರಮ, ನೀವ್ ಯಾವ ರೀತಿ ಹೋಗ್ಬೇಕು, ಹಗ್ಗ ಯಾವ ರೀತಿ ಕಟ್ಕೋಬೇಕು, ತೋಟಿಂದ ಯಾವ ರೀತಿ ಹಾಕ್ಬೇಕು, ಇದನ್ನೆಲ್ಲ ಮೊದ್ಲಿಂದಾನೇ ನಮಗ್ ಅವ್ರು ತಿಳಿಸ್ಕೊಟ್ಟಿದ್ದಾರೆ ಸರ್. ಅದೇ ರೀತಿ ತುಂಬಾ ಖುಷಿ ಆಯ್ತು ಸರ್, ತುಂಬಾ ಹೆಮ್ಮೆ ಆಗ್ತದೆ. ಇಡೀ ಊರಿನ ಜನರು ಕೂಡ, ನಾವು ಬೇರೆ ಜಿಲ್ಲೆಯವರಾದ್ರೂ ಕೂಡ ಇಲ್ಲಿಗೆ ಬಂದ್ 11 ವರ್ಷ, ನಾವೆಲ್ಲರೂ ಕೂಡ 11 ವರ್ಷ ಆಯ್ತು ಸರ್. ತುಂಬಾ ಪ್ರೀತಿ ಕಾಳಜಿ ತೋರಿಸ್ತಾರೆ ಸರ್. ತುಂಬಾ ಖುಷಿ ಆಗ್ತದೆ. ಇದಕ್ಕೆಲ್ಲ ಕಾರಣನೇ ಈ ಜನರ ಪ್ರೀತಿ, ಆಶೀರ್ವಾದ, ನಮ್ಮ ಶಾಖಾಧಿಕಾರಿಗಳ ಸಲಹೆ ಸೂಚನೆ ಮತ್ತೆ ನಿಮ್ಮ ಆಶೀರ್ವಾದ. ನೀವು ಆಗ ನೀರಿಗೆ ಇಳಿಯುವಂತ ಸಂದರ್ಭದಲ್ಲಿ ಸಾಕಷ್ಟು ಜನರು ಕೂಡ ಇದ್ದಿರ್ಬೋದು, ಸ್ಥಳೀಯರು ಇದ್ರು. ಯಾರಾದ್ರೂ ನಿಮಗೆ ಹೇಳಿದ್ರ ಬೇಡ ಇಳಿಯುದು ಬೇಡ, ಈ ನೀರಿನ ರಭಸ ಇದೆ, ಎಲ್ಲಿಯಾದ್ರೂ ಸೆಳೆತಕ್ಕೆ ಒಳಗಾಗ್ಬೋದು, ಅಪಾಯ ಸಂಭವಿಸಬಹುದು, ನೀವು ಇಳಿಯುದು ಬೇಡ ಅಂತ ಯಾರಾದ್ರೂ ಹೇಳಿದ್ರ? ಅಲ್ಲ, ಹೇಳಿದ್ರು ಸರ್. ಅಂದ್ರೆ ಇಲ್ಲಿ ನದಿಗಳು, ಇಲ್ಲಿ ಹರಿವು, ಇಲ್ಲಿ ಜನರಿಗೆ ಗೊತ್ತಿರ್ತದೆ ಸರ್. ನಮ್ಮ ಆಚೆ ಎಲ್ಲ ನಿಂತ ನೀರ್ ಅಂತ ಹೇಳ್ತೇವೆ ಸರ್ ನದಿಗಳು. ಅಲ್ಲಿ ನಾವು ಹೋಗಿ ನಮ್ಗೆ ಅಭ್ಯಾಸ ಇರ್ತದೆ ಸರ್. ಇದು ನಿನ್ನೆ ಸ್ವಲ್ಪ ಮಳೆ ಇರೋ ಕಾರಣ ಜಾಸ್ತಿ ಫೋರ್ಸ್ ಇತ್ತು ಸರ್. ಅವ್ರು ಹೇಳಿದ್ರು ಸರ್, ಅಂದ್ರೆ ಬಸವರಾಜ್ ಹೇಳಿದ 2 ವೈರ್, ಒಂದು ಪೇಸ್ ಮತ್ತೆ ಒಂದು ನ್ಯೂಟ್ರಲ್ ಎಳೆದು ಅವ್ರ ಮನೆಗೆ ಮಾತ್ರ ಕರೆಂಟ್ ಕೊಟ್ಟು ಹೋಗುವ ಅಂತ ಇವ ಹೇಳಿದೆ ಸರ್. ಇಲ್ಲ, ಹೇಗಾದ್ರೂ ಬಂದಿದೀವಿ, ಏನಾದ್ರು ಮಾಡಿ 4 ವೈರ್ ಎಳೆದು ಅವ್ರಿಗೆ 3 ಪೇಸ್ ಕುಡಿಲಿಕ್ಕೆ ನೀರು ರನ್ ಆಗುವ ತರ ಮಾಡುವ, ಏನಾದ್ರು ಇದೊಂದು ಮಾಡುವ ಅಂತ ಹೇಳಿ ನಾವು ಧೈರ್ಯದಿಂದ ಒಬ್ರಿಗೊಬ್ರು ಸಪೋರ್ಟಿವ್ ಆಗಿ ಒಬ್ರಿಗೊಬ್ರು ಮಾತಾಡ್ಕೊಂಡು ಮಾಡಿದ್ದಕ್ಕೆ ಒಗ್ಗಟ್ಟಿನಿಂದ ಇದು ಸಾಧ್ಯ ಆದದ್ದು ಸರ್. ಟೋಟಲ್ ಟೀಮಿನಿಂದಾನೇ ಸಾಧ್ಯ ಆದದ್ದು ಸರ್, ಒಬ್ಬನಿಂದ ಅಂತಲ್ಲ, ಇಡೀ ಟೀಮ್ ಇಂದ ಒಬ್ರಿಗೊಬ್ರು ಮಾತಾಡ್ಕೊಂಡು ಒಬ್ರಿಗೊಬ್ರು ಸಪೋರ್ಟಿವ್ ಆಗಿ, ಒಬ್ರು ದಂಡೆಯಲ್ಲಿ, ಒಬ್ರು ನದಿಯಿಂದ ಆಚೆ ಹೋಗಿ, ಇವರು ಮೇಲ್ಗಡೆಯಿಂದ ಸಪೋರ್ಟ್ ಮಾಡಿ ಹಗ್ಗ ಎಲ್ಲ ಕಟ್ಟಿ ನಮ್ಗೆ ಅದನ್ನ ಆಧಾರವಾಗಿ ಹಿಡ್ಕೊಂಡು ಇದೆಲ್ಲದಿಂದ ಸಾಧ್ಯ ಆದದ್ದು ಸರ್. ಏನ್ ಹೇಳ್ತೀರಿ? ತುಂಬಾ ಖುಷಿ ಆಗ್ತದೆ ಸರ್. ಮತ್ತೆ ಇವರು ಅದು ಆಚೆ ಒಂದು 10-12 ಮನೆಗೆ ಇರ್ಲಿಲ್ಲಲ್ಲ, ಹಾಗೆ ಮತ್ತೆ ಪ್ರತಿ ವರ್ಷ ಅಲ್ಲಿ ಕಟ್ ಆಗ್ತದೆ. ನಿಮ್ಮ ಏರಿಯಾ ಅದು? ನಮ್ಮ ಏರಿಯಾ. ಯಾಕೆ ಆತರ ಕಟ್ ಆಗ್ತಿದೆ? ಅದು ಅಂದ್ರೆ ಅಲ್ಲೆಲ್ಲ ಗುಡ್ಡೆಯಲ್ಲೇ ಉಂಟು ಸರ್. ಗುಡ್ಡೆಯಿಂದ ಗುಡ್ಡೆಗೆ ಹೋದ್ದು, ಮತ್ತೆ ದೂರದಿಂದ ಮರ ಬೀಳುವಾಗ 4 ವೈರ್ ಕಟ್ಟೆ, ಅದು ಒಂದು ಕಟ್ ಆಗ್ಲಿಕ್ಕಿಲ್ಲ. ಬಿದ್ರೆ 4 ವೈರ್ ಕಟ್ಟೆ. ಹಾಗೆ ವೈರ್ ಮಾತ್ರ ಕಟ್ಟಾದ, ಕಂಬಕ್ಕೆ ಕಂಬ ಏನಾಗ್ಲಿಲ್ಲ ಸರ್. ಕಂಬ ಏನಾಗ್ಲಿ, ವೈರ್ 4 ಸಹ ಕಟ್ಟದ್ದು. ಮತ್ತೆ ಇವ್ರು ನಮ್ಮ ಸಿಬ್ಬಂದಿ ಮತ್ತೆ ಶಾಖಾಧಿಕಾರಿ ಮಾರ್ಗದರ್ಶನದಂತೆ ಒಂದು ಸಲಹೆ ಸೂಚನೆ ಅಂತ ಎಲ್ಲ ಸರಿ ಮಾಡಿದ್ವಿ. ಖುಷಿ ಆಯ್ತು. ಮತ್ತೆ ಬೇರೆ ಕಾಂಟ್ರಾಕ್ಟರ್ ಅದು ಇದು ಆದ್ರೆ ಸ್ವಲ್ಪ ಖರ್ಚಾಗ್ತಿತ್ತೇನೋ, ಹಾಗೆ ನಮ್ಮವರೇ ಮಾಡಿ ಸ್ವಲ್ಪ ನಮ್ಮ ಡಿಪಾರ್ಟ್ಮೆಂಟ್ ಗೆ ಉಳಿತಾಯ ಆದ ಹಾಗೆ ಒಂದು ಖುಷಿ. ನಮ್ದು ಬಾಲ್ಕೋಟೆ ಜಿಲ್ಲೆ.
ಬಾಗಲಕೋಟೆ. ಇನ್ನು ವಿಡಿಯೋ ವೈರಲ್ ಆಯ್ತು, ನಿಮ್ಮ ಊರಿನಿಂದ ಏನಾದ್ರು ಕಾಲ್ ಬಂತ ನಿಮಗೆ? ನಮ್ ಫ್ರೆಂಡ್ಸ್ ಎಲ್ಲ ಸ್ಟೇಟಸ್ ಇಟ್ಟಿದ್ವಲ್ಲ ಸರ್, ಹಾಗೆ ಸ್ವಲ್ಪ ಜನ ಎಲ್ಲ ಹೇಳಿದ್ರು ರೇಟು ಹಾಗೆ ಹೀಗೆ ನೀವು ಅಂತ. ನಮ್ ಕೆಲ್ಸ ಅದು ಮತ್ತೆ ಮಾಡಿದ್ವಿ, ಆದ್ರೂ ಅದೊಂದು ಖುಷಿ ನಮ್ಗೆ, ಹಾಗೆ ಫೋನ್ ಮಾಡಿ ಹೇಳ್ತಾರೆ, ಒಂದು ಖುಷಿ ಇರ್ತದೆ. ನಿಮ್ಮ ಊರಿನಿಂದ ಏನಾದ್ರು ಹೇಳಿದ? ಎಲ್ರು ಫೋನ್ ಮಾಡ್ತಾ ಇದ್ದಾರೆ ಸರ್, ತಂದೆ ತಾಯಿ ಖುಷಿಯಾಗಿದ್ದಾರೆ ಸರ್, ಸಪೋರ್ಟ್ ತಂದೆ ತಾಯಿ ಖುಷಿಯಾಗಿದ್ದಾರೆ ಸರ್. ಆದ್ರೆ ಜಾಗ್ರತೆ ಮಾಡಿ, ಸುರಕ್ಷತೆ ಮಾಡಿ, ಆ ತರ ಖುಷಿಯಾಗಿದ್ದಾರೆ ಸರ್. ಅದೇ ಖುಷಿಯಾಗಿದ್ದಾರೆ ಅಂತ ಹೇಳಿದ್ರೆ ಯಾವ ಎಲ್ಲ ತಂದೆ ತಾಯಿ ಹೇಳೋದು ಬೇಡ ಮನೆ ಬೇಡ ಮಾಡಿದ ಕೆಲಸಕ್ಕೆ ಹೆಮ್ಮೆ ಆಗಿದೆ ಸರ್. ಇಷ್ಟು ಜನರ ಪ್ರೀತಿ, ಇಷ್ಟು ಜನರ ಸಪೋರ್ಟ್ ಸಿಗುವಾಗ ಖುಷಿಯಾಗಿದ್ದಾರೆ ಸರ್. ಆದ್ರೆ ಅಷ್ಟು ನೀರ್ ಇರುವಾಗ ಯಾರಿಗಾದ್ರೂ ಭಯ ಆಗ್ತದೆ ಸರ್. ಜಾಗ್ರತೆ ಮಾಡ್ಕೊಳ್ಳಿ, ನೀವು ಸೇಫ್ಟಿಯಿಂದ ಇರಿ, ಮಾಡೋದಿಲ್ಲ ಸರ್. ಅದೊಂದೇನೋ ಒಂದು ಬಂಡ ಬೇರೆ ಅಂತ ಹೇಳ್ತಾರಲ್ಲ, ಹಾಗೆ ನಮ್ಮ ನಮಾಜ್ ಮಾಡಿ ಆದ್ರೆ ಸಾರ್ಥಕ ಆಯ್ತು ಸರ್, ಸಕ್ಸಸ್ ಆಯ್ತು ಸರ್. ಅದು ಸಕ್ಸಸ್ ಆಯ್ತು, ಯಾವ್ದೇ ರೀತಿ ಏನು ತೊಂದರೆ ಆಗ್ಲಿಲ್ಲ ಸರ್. ಸಕ್ಸಸ್ ಆಗಿ ಮತ್ತೆ ಅವ್ರ ಮನೆಗೆ ಕರೆಂಟ್ ಇದ್ದಾಗ ನಮ್ಗೆ ಪೂರ್ತಿ ಖುಷಿ ಆಯ್ತು ಸರ್, ಪೂರ್ತಿ ಖುಷಿ ಆಯ್ತು, ತುಂಬಾ ಖುಷಿ. ಬಟ್ ನೀವು ಏನೋ ಹೇಳಿದ್ರು ಕೂಡ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡಿದ್ದೀವಿ, ಸುರಕ್ಷತಾ ಕ್ರಮಗಳನ್ನು. ಯಾಕಂದ್ರೆ ಈ ತರ ಪಬ್ಲಿಕ್ ಯಾರು ನಾಳೆ ಇಳಿಬಾರ್ದು. ಇದು ನೀವು ಕೊಡುವಂತದ್ದವರಿಗೆ ಮೆಸೇಜ್, ಪಬ್ಲಿಕ್ ಈ ತರ ಯಾರು ಬಟ್ ಸುರಕ್ಷತಾ ಕ್ರಮಗಳನ್ನು ಅನುಸರಿಸಿಕೊಂಡು ನಾವು ಮಾಡಿದ್ದೀವಿ. ಸುರಕ್ಷತೆ ತಗೊಂಡೇ ನಾವು ಮಾಡಿದ್ದೇವೆ. ಅವ್ರು ಇನ್ನೊಬ್ರು ನಮಗೆ ತುಂಬಾ ಸಪೋರ್ಟ್ ಮಾಡಿದ್ರು ಸರ್, ವಿಠಲ್ ನಾಯ್ಕ ಅಂತ ಹೇಳಿ ಸರ್. ಅವರು ಮೊದ್ಲೇ 2 ವೈರ್ಗೆ ಹಗ್ಗವನ್ನು ದೋಟಿಯಿಂದ ಕಟ್ಟಿ ಇಟ್ಟಿದ್ರು ಸರ್. ಆ ಹಗ್ಗ ನಮಗೆ ಸಪೋರ್ಟ್ ಆಯ್ತು ಸರ್. ಆ ಹಗ್ಗದಿಂದನೇ ನಾವು ನೆಕ್ಸ್ಟ್ ಒಂದು ಮರದಿಂದ ಇನ್ನೊಂದು ಮರಕ್ಕೆ ಹಗ್ಗ ಕಟ್ಕೊಂಡು ಆ ನಂತರ ಸುರಕ್ಷತೆ ಮುಖಾಂತರನೇ ಹೋಗಿದ್ವಿ ಸರ್. ಹಾಗೆ ನೀರಿಗೆ ಇಳಿಲಿಲ್ಲ ಸರ್. ಅದೆಲ್ಲ ಒಂದು ಸಕ್ಸಸ್ ಆಯ್ತು ಸರ್ ನೀನು ಕೆಲಸ ಮಾಡುವ. ಇದು ಪವರ್ ಮ್ಯಾನ್ ಗಳ ಮಾತು. ಬಹುಶಃ ನಿನ್ನೆ ವಿಡಿಯೋ ವೈರಲ್ ಆದಾಗ ನಮ್ಮ ಸುದ್ದಿ ಬಿಡುಗಡೆ ಇನ್ಸ್ಟಾಗ್ರಾಮ್ ಪೇಜ್ ನಲ್ಲಿ ಕೂಡ ಸಾಕಷ್ಟು ಕಮೆಂಟ್ ಗಳು ಬಂತು, ಇವರ ಮೆಚ್ಚುಗೆಯ ಕಮೆಂಟ್ ಗಳು ಬಂತು. ಅದ್ರ ಜೊತೆಗೆ ನಾನು ಒಂದು ಕಮೆಂಟ್ ಅನ್ನು ಗಮನಿಸಿದೆ. ಇದು ಅವರ ಕರ್ತವ್ಯ, ಬಟ್ ಅವರು ಮಾಡಿದರಷ್ಟೇ, ಅದೇನು ದೊಡ್ಡ ವಿಷಯ ಅಲ್ಲ ಅಂತ ಹೇಳಿದ್ರು. ಖಂಡಿತವಾಗಿ ಕೂಡ ಆತರ ತಪ್ಪು ಕಲ್ಪನೆ ಮಾಡಿಕೊಳ್ಬೇಡಿ. ಅವರ ಕರ್ತವ್ಯ ಎಷ್ಟಾದ್ರೆ ಇವತ್ತು ಅವರಿಗೆ ಕರೆಂಟ್ ಹೋಗ್ತಾ ಇರ್ಲಿಲ್ಲ. ಒಂದು ವಾರ ಅಥವಾ ಒಂದು ತಿಂಗಳಾದ್ರೂ ಕರೆಂಟ್ ಹೋಗ್ತಾ ಇರ್ಲಿಲ್ಲ. ಅವರ ಕರ್ತವ್ಯ ಮಾತ್ರ ಮಾಡ್ತಾ ಇದ್ರೆ. ಬಟ್ ಅವರು ಕರ್ತವ್ಯವನ್ನು ಮೀರಿ ಪ್ರಾಣದ ಹಂಗನ್ನು ತೊರೆದು ಜನರಿಗೆ ವಿದ್ಯುತ್ ಬೇಕು. ಈ ಕಾಲದಲ್ಲಿ ವಿದ್ಯುತ್ ಇಲ್ಲದಿದ್ರೆ ಬಹಳ ಕಷ್ಟ, ಒಂದು ಮನೆ ಸಾಗಿಸುವುದು ಬಹಳ ಕಷ್ಟ. ಕರೆಂಟ್ ಒಂದು ಕ್ಷಣ ಇಲ್ಲದಿದ್ರೆ, 5 ನಿಮಿಷ ಇಲ್ಲದಿದ್ರೆ ನಮ್ಗೆ ಗೊತ್ತಾಗುತ್ತೆ ಕರೆಂಟ್ನ ಮಹತ್ವ ಏನು ಅಂತ. ಸೊ ಅಂತಹ ಸಂದರ್ಭದಲ್ಲಿ ಅಷ್ಟು 10-12 ಮನೆಗಳಿಗೆ ಉಪಯುಕ್ತವಾದಂತಹ ವಿದ್ಯುತ್ ಅನ್ನು ಕಲ್ಪಿಸಿಕೊಡುವಲ್ಲಿ ಇವರು ತಮ್ಮ ಪ್ರಾಣದ ಹಂಗನ್ನು ತೊರೆದು ಆ ನದಿಯಲ್ಲಿ ಈಜಾಡಿ ಕೊಡಿದ್ದಾರೆ. ಆ ಕಮೆಂಟ್ ಮಾಡುವವರು ಒಮ್ಮೆ ಬಂದು ನದಿಗೆ ಇಳಿಬೇಕು, ಆ ನದಿಯನ್ನು ನೋಡ್ಬೇಕು, ಅದು ಹೇಗಿರುತ್ತೆ, ಅದು ಹೇಗೆ ಇಳಿಬಹುದು, ಹಗ್ಗ ಕಟ್ಟಿ ಆದ್ರೂ ಹೇಗೆ ಇಳಿದಾದ್ರೂ ಹೋಗ್ಬೋದು, ಅಷ್ಟು ಧೈರ್ಯ ಇದೆಯಾ? ಶ್ಲಾಘನೆಯ ಮಾತುಗಳಿರ್ಲಿ. ಬಹುಶಃ ಇವರಿಗೆ ಬೇರೆ ಏನು ಸಮಾಜದಲ್ಲಿ ಗೌರವ ಸಿಗ್ಲಿಕ್ಕಿಲ್ಲ. ಈ ವಿಡಿಯೋದಲ್ಲಿ ನಾವು ಕೊಡುವಂತಹ ವಿಡಿಯೋ ಆಗಿರ್ಬೋದು, ನೀವು ಮಾಡುವಂತಹ ಕಮೆಂಟ್ ಗಳಾಗಿರ್ಬೋದು, ಇವರೆಲ್ಲರಿಗೂ ಒಂದು ದೊಡ್ಡ ಒಂದು ಅಭಿನಂದನೆಯ ಮಾತುಗಳು ಆಗಬಹುದು ಅಂತ ನಮ್ಮದು ಕೂಡ ಆಶಯ. ಅದರ ಜೊತೆಗೆ ಇವರಿಗೆ ಸಾಥ್ ಕೊಟ್ಟವರು, ಸಲಹೆ ಕೊಟ್ಟವರು, ಸೂಚನೆ ಕೊಟ್ಟವರು ಹೀಗೆ ಮಾಡಿ ಅಂತ, ಯಾಕಂದ್ರೆ ಇವರೇ ಹೋಗುವಾಗಿಲ್ಲ, ಇವರಿಗೆ ತಾವು ಮಾಡಿ ಅಂತ ಹೇಳಬೇಕು ಅಂತಿದ್ರೆ ಶಾಖಾಧಿಕಾರಿಗಳು ಅದಕ್ಕೆ ಸೂಚನೆಯನ್ನು ಮಾರ್ಗದರ್ಶನ ಕೊಡಬೇಕು, ಅವರ ಹತ್ರ ಮಾತಾಡಿಸ್ಬೇಕು. ನಮಸ್ಕಾರ. ಓಕೆ, ತಮ್ಮ ಕಾರ್ಯ ಇನ್ನು ಕೂಡ ಮುಂದುವರಿಲಿ ಆಯ್ತಾ. ಇನ್ನಷ್ಟು ಕರ್ತವ್ಯವನ್ನು ಬಹಳ ಜಾಗರೂಕತೆಯಿಂದ ಮಾಡುವಂತ ಇದಾಗ್ಲಿ. ದೇವರೆಲ್ಲರೂ ಕೂಡ ನಿಮಗೆ ಒಳ್ಳೆಯ ಶಕ್ತಿಯನ್ನು ಕೊಡ್ಲಿ ಅಂತ ಅರಿಸ್ತೇನೆ. ಥ್ಯಾಂಕ್ ಯು ಸರ್. ನಮ್ ಜೊತೆಗೆ ಬೆಟ್ಟಂಪಾಡಿ ಮೆಸ್ಕಾಂನ ಕಿರಿಯ ಇಂಜಿನಿಯರ್ ಆಗಿರುವಂತಹ ಶ್ರೀ ಪುತ್ತೂಜೆ ಅವರು ಇದ್ದಾರೆ. ಸರ್ ನಮಸ್ತೆ. ಸರ್ ತಾವು ಹೇಳಿ, ಏನು ಮೊನ್ನೆ ಅದು ವಿಡಿಯೋ ತುಂಬಾ ವೈರಲ್ ಆಗಿದೆ. ನಮ್ಮ ಪವರ್ ಮ್ಯಾನ್ಗಳು, ನಮ್ಮ ಅಧಿಕಾರ ವಲಯಕ್ಕೆ ಬರುವಂತ ಪವರ್ ಮ್ಯಾನ್ಗಳು, ಸೊ ಏನ್ ಮಾಡಿದ್ರು? ಅವರಾಗೆ ಮಾಡಿದ್ರ, ನಿಮ್ಮ ಸೂಚನೆ ಮೇರೆಗೆ ಮಾಡಿದ್ರ, ಏನಾಯ್ತು ಸರ್? ಸರ್, ನನಗೆ 18ನೇ ತಾರೀಕು ಬೆಳಿಗ್ಗೆ ಮುಂಚೆ ಯಾರು ರೆಹಮಾನ್ ಅಂತ ಅವರು ಜೋಗಿಮಲೆಯಿಂದ ಕರೆ ಮಾಡಿದ್ರು. ಈ ರೀತಿ ವೈರ್ ಕಟ್ ಆಗಿ ಹೊಳೆಯಲಿ ಬಿದ್ದಿದೆ, ಅದನ್ನ ನಮಗೆ ಸರಿ ಮಾಡ್ಬೇಕು, ಕರೆಂಟ್ ಇವತ್ತು ಬೇಕೇ ಬೇಕು, ನಿನ್ನೆ ರಾತ್ರಿ ಹೋಗಿದೆ, ಎಲ್ಲ ನಾವು ಕರೆಂಟ್ ಇಲ್ಲದೆ ಯಾವ್ದು ಆಗುದಿಲ್ಲ, ನಮ್ಮ ಮೊಬೈಲ್ ಸಹ ಚಾರ್ಜ್ ಆಗಿಲ್ಲ, ಇನ್ವರ್ಟರ್ ಸಹ ಇಲ್ಲ. ಹಾಗೆ ಆ ರೀತಿ ನಾವು ವಿಚಾರಿಸಿದಾಗ ನಮ್ಮ ಲೈನ್ ಮ್ಯಾನ್ ಆದ ಬಸವರಾಜ್ ಅವ್ರಿಗೆ ಹೇಳಿದೆ ಯಾವ ರೀತಿ ಹೇಗಿದೆ ಅಂತ. ವೈರ್ ಕಟ್ ಆಗಿದೆ ಸರ್ ಹೀಗೆ. ಹಾಗೆ ನಾವು 3 ಜನ ಹೋಗ್ತಿದೆ, ನೀವು ಯಾರು ಬಂದೇ ನವಾಜ್ ಆಮೇಲೆ ಪ್ರವೀಣ್ ಕುಮಾರ್ ಇವರನ್ನು ಕರ್ಕೊಂಡು ಹೋಗಿ ಅದನ್ನ ರೆಡಿ ಮಾಡಿ, ಏನಲ್ಲಿ ನೋಡಿ, ಫಸ್ಟ್ ಗೆ ರೆಡಿ ಮಾಡಿ ಅಂತಲ್ಲ, ನೋಡಿ ಯಾವ ರೀತಿಯಲ್ಲಿ ಸ್ಥಿತಿಗತಿಗಳು ಇದೆ ಅಂತ ನನಗೆ ಗೊತ್ತಿಲ್ಲ, ಹಾಗೆ ನೋಡ್ಬೇಕು, ನನಗೆ ಕರೆ ಮಾಡ್ಬೇಕಂತ ಈ ರೀತಿ ಇದೆ ಅಂತ ಹೇಳಿದ್ರು. ಅಂತದ್ರಲ್ಲಿ ಅವರು 3 ಜನ ಹೋಗಿ ಆಮೇಲೆ ಅನಿಯ ನಾಯ್ಕರ ಮಗ ವಿಠಲ್ ನಾಯ್ಕ್ ಅವರಲ್ಲಿದ್ರು, ಹಗ್ಗ ಕಟ್ಟಿ ಅವರು ಸಪೋರ್ಟ್ ಮಾಡಿದ್ರು. ಮತ್ತೆ ನಮಗೆ ರಹಿಮಾನ್ ಹೇಳಿದ್ರು, ಅಲ್ಲಿ ಊರವರೆಲ್ಲ ಸಹಕಾರ ಇದೆ, ಊರವರೆಲ್ಲ ಸೇರಿದ್ದಾರೆ, ನೀವು ಬಂದು ಕೆಲಸ ಮಾಡಿ ಕೊಟ್ರೆ ಸಾಕಂತ ಹೇಳಿದ್ರು. ಅಲ್ಲಿ ನೋಡುವಾಗ 2 ಮಾತ್ರ ಇದ್ರಂತೆ ನಮ್ಮ ಲೈನ್ ಮ್ಯಾನ್. ಅದಕ್ಕೆ ನಾನು ಹೇಳಿದೆ, ನೋಡಿ ಅಲ್ಲಿ ಆಗುದಾದ್ರೆ ಮಾಡಿ, ಇಲ್ಲಾಂದ್ರೆ ಬಿಡಿ, ನಾಳೆ ಮಾಡೋಣ ಅಂತ. ಈ ಒಂದು ಸಂದರ್ಭದಲ್ಲಿ ಈ ಬಿರುಗಾಳಿ ಮಳೆಯಲ್ಲಿ ಮನೆಯಿಂದ ಹೊರಗಡೆ ಸಂದರ್ಭದಲ್ಲಿಯೂ ಸಹ ಅಂತದರಲ್ಲಿ ಇವರು ಆ ನದಿ ನೀರಿಗೆ ಇಳಿಬೇಕಾದ್ರೆ ಅಷ್ಟು ಅವರ ಧೈರ್ಯಕ್ಕೆ ನಿಜವಾಗಿ ಮೆಚ್ಚಲೇಬೇಕಾಗಿರೋದು. ಯಾರು ಮಾಡೋದಿಲ್ಲ ಆ ಕೆಲಸವನ್ನು, ಅವರು ಮಾಡಿದ್ದಾರೆ. ಕೇಳಿದ್ರ ನದಿಗೆ ಇಳಿದು ಮಾಡಬಹುದಾ ಅಂತ ಕೇಳಿದ್ರು, ನನಗೆ ಗೊತ್ತಿತ್ತು ಅವರ ಇಳಿಬಹುದಂತ. ಇಲ್ಲ, ಅವ್ರು ಕೇಳಿದೆ ಅವ ಆಗ್ಬೋದಾ, ಧೈರ್ಯ ಮಾಡ್ಬೋದಾ ಅಂತ. ಅಂದ್ರೆ ಅವ ಹುಡುಗ ಮಾಡಿದ್ದಾನೆ ಫಸ್ಟ್ ಗೆ, ಆ ಹುಡುಗ ಇಳಿದಿದ್ದಾನೆ. ಅದಕ್ಕೆ ಇವರಿಗೆ ಒಂದು ಸ್ಫೂರ್ತಿ ಆಯ್ತು, ಅವರೇ ಮಾಡಿದ್ದಾರೆ, ನಾವೇನು ಅಂತ. ಈಗ ಹೋಗಿದ್ದಾರೆ, ಆ ಸೇಫ್ಟಿ
ಅಂದ್ರೆ ಸೇಫ್ಟಿಗೋಸ್ಕರ ಹಗ್ಗ ಏನಾದ್ರು ಕಟ್ಕೊಂಡು ಹೋಗಿದ್ದಾರೆ. ಇದು ಖುಷಿ ಆಯ್ತು ಅವರ ಕೆಲಸವನ್ನು ನೋಡಿ. ನಮ್ಮ ಕರ್ತವ್ಯನೇ ಅದೇ ರೀತಿ. ನಾವು ಇಡೀ ಮೊದಲು ಸಹ ಈ ಚಾಲೆಂಜ್ ಅನ್ನು ಮಾಡಿದ್ದೇವೆ. ಆ ಚಾಲೆಂಜ್ ಅಲ್ಲಿ ಸಕ್ಸಸ್ ಆದ್ರೆ ನಮಗೊಂದು ಕ್ರೆಡಿಟ್ ಸಿಗತ್ತೆ. ಏನಾದ್ರೂ ಅಪ್ಪಿತಪ್ಪಿ ಏನಾದ್ರೂ ಸಣ್ಣ ಇನ್ಸಿಡೆಂಟ್ ಆದ್ರೂ ನನ್ನ ತಲೆ ಹೋಗ್ತಿತ್ತು. ಅಂದ್ರೆ ನಮಗೆ ಏನಾದ್ರು ಸೋಕಸ್ ನೋಟಿಸ್ ಅಷ್ಟು ರಿಸ್ಕ್ ಇತ್ತು. ಅದನ್ನು ಮಾಡಬಾರ್ದು ಯಾರು ಸಹ. ಧೈರ್ಯ ಇದ್ರೆ ಮಾತ್ರ ಮಾಡ್ಬೇಕು. ಆ ಜಾಗೃತಿಯಲ್ಲಿ ಇದ್ರೆ ಮಾತ್ರ ಆ ಕೆಲಸವನ್ನು ಮಾಡ್ಬೇಕು ಸರ್. ವಿಡಿಯೋ ವೈರಲ್ ಆಯ್ತು, ಅದರ ನಂತರ ಏನಾದ್ರು ನಿಮ್ಮ ಅಧಿಕಾರಿಗಳಂದ್ರೆ ಇಲಾಖೆ ಅಧಿಕಾರಿಗಳ ನಮಗೆ ನಮ್ಮ ಕಾರ್ಯನಿರ್ವಾಹಕ ಇಂಜಿನಿಯರ್ ಇಲ್ಲಿಯೇ ಇದ್ದವರು, ಇಲ್ಲಿ ಸೆಕ್ಷನ್ ಆಫೀಸರ್ ಆಗಿ ಅವರು ಎಲ್ಲ ಈ ರಾಮಚಂದ್ರ ಸರ್ ಅವರು ಇಲ್ಲಿಯ ಎಲ್ಲಾ ಸ್ಥಿತಿಗತಿಗಳು ಅವ್ರಿಗೆ ಗೊತ್ತಿದೆ. ಅದೇ ರೀತಿಯಾಗಿ ನಮ್ಮ ಸಹಾಯಕ ಕಾರ್ಯನಿರ್ವಾಹಕ ಶಿವಶಂಕರ್ ಸರ್ ಕುಂಬ್ರದವರು, ಅವರು ಸಹ ನಮಗೆ ಸಪೋರ್ಟ್. ಎಲ್ಲಾ ಮೇಲಧಿಕಾರಿಗಳು ನಾವು ಯಾವ ಕೆಲಸ ಮಾಡಿದ್ರು ಏನ್ ಬೇಕಾದ್ರೂ ಸಪೋರ್ಟ್ ಎನಿ ಟೈಮ್ ಯಾವಾಗ ಬೇಕಾದ್ರೂ ಅವ್ರು ಕೊಡ್ತಾರೆ ಸರ್. ಹಾಗಾಗಿ ಏನು ಸಮಸ್ಯೆ ಇಲ್ಲ, ನಮ್ಮ ಮೇಲಧಿಕಾರಿಗಳು ಏನು ಸಮಸ್ಯೆ ಇಲ್ಲ. ಇದು ಪುತ್ತೂಜೆ ಅವರ ಮಾತು. ಬಹುಶಃ ಅವರ ಮಾರ್ಗದರ್ಶನ ಇದ್ದುದರಿಂದ ನಿನ್ನೆ ಅವರು 3 ಮಂದಿ ಕೂಡ ಆ ಒಂದು ಸಾಹಸಕ್ಕೆ ಕೈ ಹಾಕಿದ್ರು. ಬಹುಶಃ ಇದಕ್ಕೆ ಮೊದಲು ಕೂಡ ಇಂತಹ ಅನೇಕ ಸಾಹಸ ಕಾರ್ಯಗಳು ಮೆಸ್ಕಾಂ ಇಲಾಖೆಯಿಂದ ಆಗಿದೆ, ಪವರ್ ಮ್ಯಾನ್ ಗಳಿಂದ ಆಗಿದೆ ಎನ್ನುವಂಥದ್ದು ಕೂಡ ಅವರ ಮಾತಾಗಿದೆ. ಯಾಕಂತ ಹೇಳಿದ್ರೆ ಜೋರಾದಂತಹ ಮಳೆ ಬಂದಂತಹ ಸಂದರ್ಭದಲ್ಲಿ, ಅದು ಕೂಡ ರಾತ್ರಿ ಹಗಲೆನ್ನದೇ ದುಡಿಯುತ್ತಾರೆ ಇವರು. ರಾತ್ರಿ ನಿಮಗೆ ಕರೆಂಟ್ ಇಲ್ಲ ಅಂತ ಹೇಳಿದ್ರೆ ನಾವು ಪವರ್ ಮ್ಯಾನ್ ಗಳಿಗೆ ಕಾಲ್ ಮಾಡ್ತೇವೆ ನಮ್ಮ ಏರಿಯಾದ. ಸೊ ಕರೆಂಟ್ ಏನಾಗಿದೆ ಅಂತ, ಸೊ ಮರ ಬಿದ್ದಿದೆ, ಅಲ್ಲಿ ಮರ ಬಿದ್ದಿದೆ, ವಿದ್ಯುತ್ ಲೈನ್ಗಳು ಕಂಬಗಳು ಹೋಗಿವೆ ಅಂತ ಹೇಳಿದ್ರೆ ಎಷ್ಟೊತ್ತಿಗೆ ಬರ್ಬೋದು ಅಂತ ಕೇಳ್ತೇವೆ ನಾವು. ಅಂದ್ರೆ ಜನರಿಗೆ ಅದರ ಅರಿವಿರುವುದಿಲ್ಲ. ಎಷ್ಟೊತ್ತಿಗೆ ಬರಬೇಕಾದ್ರೆ ಅಲ್ಲಿ ಕಂಪ್ಲೀಟ್ ದುರಸ್ತಿ ಆಗಬೇಕು, ಅದಕ್ಕೆ ಸಾಕಷ್ಟು ಸಮಯಗಳು ಬೇಕು. ಆ ರಾತ್ರಿ ಕೆಲಸವನ್ನು ನಿರ್ವಹಿಸಬೇಕು, ಮಳೆಗೆ ಚಳಿಗೆ ಕೆಲಸವನ್ನು ನಿರ್ವಹಿಸಬೇಕು. ಆ ಎಲ್ಲ ಕೆಲಸವನ್ನು ನಿರ್ವಹಿಸಿದ ನಂತರ ನಮ್ಮ ಮನೆಗೆ ಅದು ಕರೆಂಟ್ ಬರ್ತದೆ. ಬಹುಶಃ ಅಂತ ದೊಡ್ಡ ಕೆಲಸಗಳನ್ನು ಅವ್ರು ಮಾಡ್ತಾ ಇರ್ತಾರೆ. ಯಾವತ್ತೂ ಕೂಡ ಅದನ್ನು ವಿಡಿಯೋ ಮಾಡುವುದಿಲ್ಲ, ಅವರ ಇಲಾಖೆಯ ಅವರ ಕರ್ತವ್ಯವಾಗಿದೆ. ಆದ್ರೆ ನಿನ್ನೆ ಮಾಡಿರುವಂತಹ ಸಾಹಸ ಕಾರ್ಯ ಅದು ನಿಜಕ್ಕೂ ಮೆಚ್ಚುಗೆಯ ಕಾರ್ಯ ಆಗಿರುವಂತದ್ದು. ಹಾಗಾಗಿ ಅವರ ಒಂದು ಕಾರ್ಯಕ್ಕೆ, ಅವರ ಕರ್ತವ್ಯಕ್ಕೆ ನಮ್ಮದೊಂದು ಸಣ್ಣ ಒಂದು ಸೆಲ್ಯೂಟ್ ಇರ್ಲಿ ಅಂತ ಈ ಒಂದು ವರದಿಯನ್ನು ಮಾಡ್ತಾ ಇದ್ದೇವೆ. ಶರತ್ ಕುಮಾರ್ ಪಾರ ಜೊತೆಗೆ ಉಮೇಶ್ ಮಿತ್ತರ್ಕ, ಸುದ್ದಿ ನ್ಯೂಸ್, ಬೆಟ್ಟಂಪಾಡಿ, ಪುತ್ತೂರು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. ನವರತ್ನ ಎಲೆಕ್ಟ್ರಿಕಲ್ ಅಂಡ್ ಪ್ಲಂಬಿಂಗ್ 25 ವರ್ಷಗಳಿಂದ ನಂಬಿಕೆ, ಗುಣಮಟ್ಟದೊಂದಿಗೆ ವಿಶ್ವಾಸಾರ್ಹ ಸೇವೆ. ಒಂದೇ ಸೂರಿನಡಿ ಅತ್ಯಂತ ಕಡಿಮೆ ಬೆಲೆಗೆ ಗುಣಮಟ್ಟದ ವಸ್ತುಗಳು. ಎಲೆಕ್ಟ್ರಾನಿಕ್ಸ್, ಪ್ಲಂಬಿಂಗ್, ಹಾರ್ಡ್ವೇರ್, ಹೋಮ್ ಅಪ್ಲಯನ್ಸಸ್, ಸ್ಯಾನಿಟರಿ, ಎಲ್ಇಡಿ ಲೈಟ್ಸ್. ನವರತ್ನ ಎಲೆಕ್ಟ್ರಿಕಲ್ ಅಂಡ್ ಪ್ಲಂಬಿಂಗ್, ಸಚಿನ್ ಟ್ರೇಡರ್ಸ್ ನ ಮುಂಭಾಗ, ಮುಖ್ಯ ರಸ್ತೆ, ದರ್ಬೆ, ಪುತ್ತೂರು. ಸಂಪರ್ಕಿಸಿ 9003814451 9945521951 990178461.